ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಆತ್ಮೀಯ ಸಹೋದರ ಸಹೋದರಿಯರೇ, ವರ್ಷದ 29ನೆಯ ಭಾನುವಾರದ ಸುವಾರ್ತೆಯ ಧ್ಯಾನಕ್ಕೆ ನಿಮಗೆ ಸ್ವಾಗತ, ಸುಸ್ವಾಗತ. ಇವತ್ತು ಅಕ್ಟೋಬರ್ 22. ಇವತ್ತು ಇನ್ನೊಂದು ವಿಶೇಷ ದಿನ. ನನ್ನ ಜೀವನದ 50 ವರುಷಗಳನ್ನು ದೇವರು ನನಗೆ ನೀಡಿದ್ದಕ್ಕಾಗಿ, ನನ್ನ ಹುಟ್ಟುಹಬ್ಬಕ್ಕಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ನನಗಾಗಿ ಈ ದಿನ ವಿಶೇಷವಾಗಿ ಪ್ರಾರ್ಥಿಸೋಣ. ಸ್ತುತಿಗಳ ಮಧ್ಯೆ ವಾಸಿಸುವ ತಂದೆಯಾದ ದೇವರೇ, ಈ ಸ್ವಾರ್ಥೆಯನ್ನು ಆಲಿಸುವಾಗ ದೈವಿಕ ಶಕ್ತಿಯನ್ನು ನಮಗೆ, ಶಕ್ತಿಯಾದ ಪವಿತ್ರಾತ್ಮರನ್ನು ನಮಗೆ ಕರುಣಿಸಿರಿ. ನಮ್ಮ ಮನಗಳನ್ನು ತೆರೆದಿಟ್ಟು ಈ ಸ್ವಾರ್ಥೆಯನ್ನು ಆಲಿಸಿ ನಿಮ್ಮ ವಾಕ್ಯಕ್ಕೆ ತಕ್ಕ ರೀತಿಯಲ್ಲಿ ನಡೆಯಲು ಬೇಕಾದ ಶಕ್ತಿಯನ್ನು ಕರುಣಿಸಿರಿ. ಈ ವಾಕ್ಯ ನಮಗೆ ಸೌಖ್ಯ ಕೊಡಲಿ, ಆಶೀರ್ವಾದ ಕೊಡಲಿ, ನಿಮಗೆ ಸಾಕ್ಷಿಯಾಗಿ ಬಾಳುವ ವರವನ್ನು ಕರುಣಿಸಲಿ. ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಆಮೆನ್. ಪ್ರವಾದಿ ಯೆಶಾಯನ ಗ್ರಂಥದಿಂದ ವಾಚನ, ಅಧ್ಯಾಯ 45, ವಾಕ್ಯ 1, 4-6. ಇಂತೆಂದರು ಸರ್ವೇಶ್ವರ ತಾನು ಅಭಿಷೇಕಿಸಿದ ಕೋರೇಶನಿಗೆ, ರಾಷ್ಟ್ರಗಳನ್ನು ನೀ ಸದೆಬಡಿಯುವಂತೆ, ರಾಜ ಮಹಾರಾಜರನ್ನು ನಿಶಸ್ತ್ರರನ್ನಾಗಿ ಮಾಡುವಂತೆ, ಮುಚ್ಚಲಾಗದ ಹಾಗೆ ಹೆಬ್ಬಾಗಿಲುಗಳನ್ನು ತೆರೆಯುವಂತೆ ನಾನಿನ್ನ ಕೈ ಹಿಡಿದು ನಡೆಸುವೆನು ಮುಂದೆ. ನನ್ನ ಸೇವಕನಾದ ಯಾಕೋಬನ ನಿಮಿತ್ತ, ನಾನು ಆರಿಸಿಕೊಂಡ ಇಸ್ರಾಯೇಲಿನ ನಿಮಿತ್ತ, ನನ್ನ ಅರಿವೇ ಇಲ್ಲದ ನಿನ್ನನ್ನು ಹೆಸರು ಹಿಡಿದು ಕರೆದಿರುವೆನು, ಬಿರುದಿತ್ತು ಸನ್ಮಾನಿಸಿರುವೆನು. ಸರ್ವೇಶ್ವರ ನಾನಲ್ಲದೆ ಬೇರಾರೂ ಅಲ್ಲ, ನನ್ನ ಹೊರತು ಯಾವ ದೇವರೂ ಇಲ್ಲ. ನೀನು ನನ್ನನ್ನು ಅರಿಯದವನಾಗಿರುವೆ, ಆದರೂ ನಿನ್ನನ್ನು ಶಸ್ತ್ರಧಾರಿಯಾಗಿಸುವೆ. ಇದ ಕಂಡು ತಿಳಿಯುವರೆಲ್ಲರೂ ಪೂರ್ವದಿಂದ ಪಶ್ಚಿಮದವರೆಗೂ ನನ್ನ ವಿನಾ ದೇವರಾರು ಇಲ್ಲವೆಂದು, ನಾನೇ ಸರ್ವೇಶ್ವರ ಮತ್ತಾರು ಅಲ್ಲವೆಂದು. ಕೀರ್ತನೆ 96, ಶ್ಲೋಕ. ಶಕ್ತಿ ಸಾಮರ್ಥ್ಯ ಪ್ರಭುವಿನದೇ ಎಂದು ಜಗದ ರಾಷ್ಟ್ರಗಳು ಘನಪಡಿಸಲಿ. ಹೊಸ ಗೀತೆಯನ್ನು ಹಾಡಿರಿ ಪ್ರಭುವಿಗೆ, ವಿಶ್ವವೆಲ್ಲವೂ ಹಾಡಲಿ ಆತನಿಗೆ. ಪ್ರಸಿದ್ಧಪಡಿಸಿರಿ ಆತನ ಘನತೆಯನ್ನು ರಾಷ್ಟ್ರಗಳಿಗೆ, ಆತನ ಅದ್ಭುತ ಕಾರ್ಯಗಳನ್ನು ಸಕಲ ಜನಾಂಗಗಳಿಗೆ. ಶಕ್ತಿ ಸಾಮರ್ಥ್ಯ ಪ್ರಭುವಿನದೇ ಎಂದು ಜಗದ ರಾಷ್ಟ್ರಗಳು ಘನಪಡಿಸಲಿ. ಏಕೆನೆ ಮಹಾತ್ಮನು ಪ್ರಭು ಬಲು ಸ್ತುತಿ ಅರ್ಹನು, ಸಕಲ ದೇವರುಗಳಿಗಿಂತಲೂ ಘನ ಗಂಭೀರನು. ಶೂನ್ಯ ಪ್ರತಿಮೆಗಳು ಅನ್ಯ ರಾಷ್ಟ್ರಗಳ ದೇವರುಗಳೆಲ್ಲ, ಪ್ರಭುವಿನಿಂದಲೇ ಉಂಟಾಯಿತು ಆಕಾಶ ಮಂಡಲವೆಲ್ಲ. ಶಕ್ತಿ ಸಾಮರ್ಥ್ಯ ಪ್ರಭುವಿನದೇ ಎಂದು ಜಗದ ರಾಷ್ಟ್ರಗಳು ಘನಪಡಿಸಲಿ. ಶಕ್ತಿ ಸಾಮರ್ಥ್ಯ ಪ್ರಭುವಿನದೇ ಎಂದು ಜಗದ ರಾಷ್ಟ್ರಗಳು ಘನಪಡಿಸಲಿ ಆತನನ್ನು ಎಂದೆಂದು. ಆತನ ನಾಮಕ್ಕೆ ತನ್ನಿ ಘನತೆ ಗೌರವವನು, ಆತನ ಮಂದಿರಕ್ಕೆ ಬನ್ನಿ ಕಾಣಿಕೆ ಹೊತ್ತು. ಶಕ್ತಿ ಸಾಮರ್ಥ್ಯ ಪ್ರಭುವಿನದೇ ಎಂದು ಜಗದ ರಾಷ್ಟ್ರಗಳು ಘನಪಡಿಸಲಿ. ಪ್ರಭುವಿಗೆ ಮಣಿಯಿರಿ ಪವಿತ್ರ ವಸ್ತ್ರಧಾರಿಗಳಂತೆ, ಅಂಜಿಕೆಯಿಂದ ನಡುಗಲಿ ಜಗವಿಡೀ ಆತನ ಮುಂದೆ. ಪ್ರಭು ರಾಜನೆಂದು ಸಾರಿರಿ ರಾಷ್ಟ್ರಗಳಿಗೆ, ನ್ಯಾಯವಾದ ತೀರ್ಪು ಕೊಡುವನು ಜನಾಂಗಕ್ಕೆ. ಶಕ್ತಿ ಸಾಮರ್ಥ್ಯ ಪ್ರಭುವಿನದೇ ಎಂದು ಜಗದ ರಾಷ್ಟ್ರಗಳು ಘನಪಡಿಸಲಿ. ಸಂತ ಪೌಲನು ಥೆಸಲೋನಿಯರಿಗೆ ಬರೆದ ಮೊದಲನೆಯ ಪತ್ರದಿಂದ ವಾಚನ, ಅಧ್ಯಾಯ 1, ವಾಕ್ಯಗಳು 1-5. Saint Paul's letter to the first Thessalonians, chapter 1, verses 1-5. ಪಿತನಾದ ದೇವರ ಹಾಗೂ ಪ್ರಭುವಾದ ಯೇಸು ಕ್ರಿಸ್ತರ ಅನ್ಯೋನ್ಯತೆಯಲ್ಲಿರುವ ಥೆಸಲೋನಿಕದ ಸಭೆಯವರಿಗೆ ಪೌಲ, ಸಿಲ್ವಾನ ಹಾಗೂ ತಿಮೊಥೆಯ ಇವರು ಬರೆಯುವ ಪತ್ರ. ದೈವಾನುಗ್ರಹವು, ಶಾಂತಿ ಸಮಾಧಾನವು ನಿಮಗೆ ಲಭಿಸಲಿ. ನಾವು ಪ್ರಾರ್ಥಿಸುವಾಗಲೆಲ್ಲ ನಿಮ್ಮನ್ನು ಸ್ಮರಿಸುತ್ತಾ ನಿಮ್ಮೆಲ್ಲರಿಗಾಗಿ ದೇವರಿಗೆ ನಿರಂತರ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ವಿಶ್ವಾಸಭರಿತವಾದ ನಿಮ್ಮ ಕಾರ್ಯವನ್ನೂ ಪ್ರೀತಿಪೂರಿತವಾದ ನಿಮ್ಮ ದುಡಿಮೆಯನ್ನೂ ಪ್ರಭು ಯೇಸುವಿನಲ್ಲಿ ನೀವಿಟ್ಟಿರುವ ಅಚಲ ನಿರೀಕ್ಷೆಯನ್ನೂ ತಂದೆಯಾದ ದೇವರ ಸನ್ನಿಧಿಯಲ್ಲಿ ಜ್ಞಾಪಿಸಿಕೊಳ್ಳುತ್ತೇವೆ. ಸಹೋದರರೇ, ನೀವು ದೇವರಿಗೆ ಪ್ರಿಯರು, ದೇವರಿಂದ ಆಯ್ಕೆಗೊಂಡವರು ಎಂದು ನಾವು ಬಲ್ಲೆವು. ನಮ್ಮ ಶುಭ ಸಂದೇಶ ಕೇವಲ ಬಾಯಿ ಮಾತಿನದಲ್ಲ, ಅದು ಶಕ್ತಿಪೂರ್ಣವಾಗಿ ಪವಿತ್ರಾತ್ಮರ ಸಮೇತವಾಗಿ ಪೂರ್ಣ ಪ್ರಮಾಣದಿಂದ ಬಂದದ್ದು. ನಾವು ನಿಮ್ಮ ನಡುವೆ ಇದ್ದಾಗ ನಿಮಗೋಸ್ಕರ ಹೇಗೆ ವರ್ತಿಸಿದೆವು ಎಂದು ನೀವೇ ಬಲ್ಲಿರಿ. ಘೋಷಣೆ: ನಾನೇ ಜಗಜ್ಯೋತಿ, ನನ್ನನ್ನು ಹಿಂಬಾಲಿಸುವವನು ಕತ್ತಲಲ್ಲಿ ನಡೆಯುವುದಿಲ್ಲ, ಜೀವದಾಯಕ ಜ್ಯೋತಿ ಅವನಲ್ಲಿರುತ್ತದೆ. ಶುಭ ಸಂದೇಶ
ಮತ್ತಾಯ 22 ವಾಕ್ಯಗಳು 15ರಿಂದ 21. ಫರಿಸಾಯರು ಒಟ್ಟುಗೂಡಿ ಯೇಸುವನ್ನು ಹೇಗೆ ಮಾತಿನಲ್ಲಿ ಸಿಲುಕಿಸುವುದೆಂದು ಸಮಾಲೋಚನೆ ಮಾಡಿಕೊಂಡರು. ತಮ್ಮ ಶಿಷ್ಯರನ್ನು ಹೆರೋದನ ಪಕ್ಷದ ಕೆಲವರ ಸಮೇತ ಸ್ವಾಮಿಯ ಬಳಿಗೆ ಕಳುಹಿಸಿದರು. ಇವರು ಬಂದು, ಬೋಧಕರೇ, ತಾವು ಸತ್ಯವಂತರು, ಸತ್ಯಕ್ಕನುಸಾರ ದೈವ ಮಾರ್ಗವನ್ನು ಬೋಧಿಸುವವರು, ಮುಖದಾಕ್ಷಿಣ್ಯಕ್ಕೆ ಎಡೆಕೊಡದವರು ಎಂದೇ ಸ್ಥಾನಮಾನಗಳಿಗೆ ಮಣಿಯದವರು. ಇದೆಲ್ಲ ನಮಗೆ ಚೆನ್ನಾಗಿ ಗೊತ್ತಿದೆ. ಹೀಗಿರುವಲ್ಲಿ ರೋಮ್ ಚಕ್ರಾಧಿಪತಿಗೆ ತೆರಿಗೆ ಕೊಡುವುದು ಧರ್ಮಸಮ್ಮತವೋ ಅಲ್ಲವೋ? ನಿಮ್ಮ ಅಭಿಪ್ರಾಯವನ್ನು ನಮಗೆ ತಿಳಿಸುವಿರಾ ಎಂದು ಕೇಳಿದರು. ಯೇಸು ಅವರ ಕುತಂತ್ರವನ್ನು ಅರಿತುಕೊಂಡು, ಕಪಟಿಗಳೇ, ನನ್ನನ್ನೇಕೆ ಪರೀಕ್ಷಿಸುತ್ತೀರಿ? ತೆರಿಗೆಗೆಂದು ಕೊಡಬೇಕಾದ ನಾಣ್ಯವನ್ನು ತೋರಿಸಿ ಎಂದರು. ಅವರೊಂದು ನಾಣ್ಯವನ್ನು ತಂದು ಕೊಟ್ಟರು. ಆಗ ಯೇಸು, ಇದರಲ್ಲಿರುವುದು ಯಾರ ಮುದ್ರೆ, ಯಾರ ಲಿಪಿ ಎಂದು ಕೇಳಿದರು. ಅದಕ್ಕೆ ಅವರು, ರೋಮ್ ಚಕ್ರವರ್ತಿಯವು ಎಂದರು. ಹಾಗಾದರೆ ಚಕ್ರವರ್ತಿಗೆ ಸಲ್ಲತಕ್ಕದ್ದನ್ನು ಚಕ್ರವರ್ತಿಗೂ, ದೇವರಿಗೆ ಸಲ್ಲತಕ್ಕದ್ದನ್ನು ದೇವರಿಗೂ ಸಲ್ಲಿಸಿರಿ ಎಂದು ಯೇಸು ಉತ್ತರ ಕೊಟ್ಟರು. ಪ್ರಭು ಯೇಸುವಿನಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಇಂದಿನ ಮೊದಲನೇ ವಾಚನದಲ್ಲಿ ಯೆಶಾಯ ಪ್ರವಾದಿಯ ಮೂಲಕ ದೇವರು ಕೊರೇಶನಿಗೆ ಒಂದು ಸಂದೇಶವನ್ನು ಕೊಡ್ತಾರೆ. ಕೊರೇಶ ದೇವರನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲಿಲ್ಲ. ಆದರೂ ದೇವರು ಅವನನ್ನು ಆರಿಸಿ ಅಭಿಷೇಕಿಸಿ ಅವರಿಗೆ ಯೆಶಾಯನ ಮೂಲಕ ಧೈರ್ಯವನ್ನು ಕೊಡ್ತಾರೆ. ಮತ್ತು ದೇವರು ಅವನಿಗೆ ತಿಳಿಸುತ್ತಾರೆ, ಸರ್ವೇಶ್ವರ ನಾನೇ, ನಾನು ಕರುಣೆಯನ್ನು ತೋರಿಸುತ್ತೇನೆ, ಏಕೆಂದರೆ ನನ್ನ ಸೇವಕನಾದ ಯಾಕೋಬನ ನಿಮಿತ್ತ, ಇಸ್ರಾಯೇಲಿನ ನಿಮಿತ್ತ, ಇಸ್ರಾಯೇಲನ್ನು ನಾನು ಪ್ರೀತಿಸಿದೆ. ಆದ್ದರಿಂದ ನಿನ್ನನ್ನು ನಾನು ಆಶೀರ್ವದಿಸುವೆ, ಶಸ್ತ್ರಧಾರಿಯನ್ನಾಗಿಸುವೆ, ಏಕೆಂದರೆ ನನ್ನ ಬಲವನ್ನು ನಿನ್ನ ಮೂಲಕ, ನಿನ್ನ ಅಭಿಷೇಕದ ಮೂಲಕ ನಾನು ತೋರ್ಪಡಿಸುವೆ. ಆದ್ದರಿಂದ ನೀನು ಭಯಪಡಬೇಡ, ಹೆದರಬೇಡ, ಅಂಜಬೇಡ, ಕುಗ್ಗಬೇಡ. ಕೆಲವು ಸಾರಿ ನಾವು ದೇವರನ್ನು ಸಂಪೂರ್ಣವಾಗಿ ಅರ್ಥ ಮಾಡದಿದ್ದರೂ ನಾವು ದೇವರಿಗೆ ವಿಧೇಯರಾಗಬೇಕು. ದೇವರ ಶಕ್ತಿ ಸಾಮರ್ಥ್ಯವನ್ನು ನಾವು ಅರಿಯದಿದ್ದರೂ ದೇವರಿಗೆ ವಿಧೇಯರಾದಾಗ ದೇವರ ಕೃಪೆಯಿಂದ ಎಲ್ಲವನ್ನೂ ಸಾಧಿಸಲು ನಮಗೆ ಸಾಧ್ಯವಾಗುತ್ತೆ ಮತ್ತು ದೇವರು ನಮ್ಮನ್ನು ಮುನ್ನಡೆಸುತ್ತಾರೆ ಎಂಬ ಸಂದೇಶವನ್ನು ನಾವು ಈ ಒಂದು ವಾಚನದಿಂದ ಪಡೆಯಬಹುದು. ಅಂದ್ರೆ ದೇವರು ನಮ್ಮನ್ನು ಕೈ ಹಿಡಿದು ನಡೆಸ್ತಾರೆ. ಅದಕ್ಕೆ ನಾವು ಹೇಳ್ತೀವಿ, ಕೈ ಹಿಡಿಸು ನನ್ನನ್ನು ಮುಂದೆ ಅಂತ ಹಾಡ್ತೀವಲ್ಲ. ದೇವರು ನಮ್ಮ ಜೊತೆಗಿದ್ದಾರೆ, ನಮ್ಮನ್ನು ಅವರು ನಡೆಸುತ್ತಾರೆ, ನಮ್ಮನ್ನು ಅವರು ಪ್ರೀತಿಸುತ್ತಾರೆ, ಅವರೆಂದೂ ನಮ್ಮನ್ನು ಕೈ ಬಿಡುವುದಿಲ್ಲ. ಕೀರ್ತನೆಯಲ್ಲಿ ನಾವು ನೋಡ್ತೀವಿ, ಶಕ್ತಿ ಸಾಮರ್ಥ್ಯ ಪ್ರಭುವಿನದೇ ಎಂದು ಜಗದ ರಾಷ್ಟ್ರಗಳು ಘನಪಡಿಸಲಿ. ಏಕೆಂದರೆ ಜೀವ ಪ್ರಾಣ ಶ್ವಾಸ ಕೊಟ್ಟ ದೇವರು ಒಬ್ಬರೇ, ಸರ್ವೇಶ್ವರ ಭಗವಂತ ಎಲ್ಲರಿಗೂ ಒಬ್ಬರೇ. ಅವರ ಮಕ್ಕಳು ನಾವಾಗಿದ್ದೀವಿ. ಅವರಿಗೆ ವಿಧೇಯರಾಗಿ ಅವರೊಟ್ಟಿಗೆ ನಾವು ಅವರ ಮಾತಿನಂತೆ ಸತ್ಯ, ನ್ಯಾಯ, ನೀತಿ, ಪ್ರೀತಿಯಲ್ಲಿ, ಕ್ಷಮೆಯಲ್ಲಿ ಜೀವಿಸಿದಾಗ ನಾವು ಜಯ ಹೊಂದುತ್ತೇವೆ ಮತ್ತು ರಕ್ಷಣೆ ಹೊಂದುತ್ತೇವೆ. ಇಂದಿನ 2ನೇ ವಾಚನದಲ್ಲಿ ನಾವು ನೋಡ್ತೀವಿ, ಸಂತ ಪೌಲರು ಥೆಸಲೋನಿಕದವರಿಗೆ ದೇವರ ಪ್ರೀತಿಯ ಕುರಿತು, ವಿಶ್ವಾಸದ ಕುರಿತು, ನಿರೀಕ್ಷೆಯ ಕುರಿತು, ಅವರಲ್ಲಿರುವ ಆ ಭಾವನೆಯನ್ನು ಕುರಿತು ಅವರು ಪತ್ರದಲ್ಲಿ ಬರೆದು ತಿಳಿಸುತ್ತಾರೆ. ಮತ್ತು ಅವರಿಗಾಗಿ ಅವರು ಸ್ಮರಿಸುವುದು, ಪ್ರಾರ್ಥಿಸುವುದು, ಏಕೆಂದರೆ ಅವರ ವಿಶ್ವಾಸ ಅಷ್ಟು ಅಚಲವಾಗಿತ್ತು. ಅದಕ್ಕಾಗಿ ಶ್ರಮಿಸಿದ ಪೌಲ ದೇವರ ಒಂದು ವಾಕ್ಯದ ಶಕ್ತಿಯ ಮೂಲಕ ಕೊನೆಗೆ ಆತ ಅವರಿಗೆ ಜ್ಞಾಪಿಸುತ್ತಾನೆ, ನಮ್ಮ ಶುಭ ಸಂದೇಶ ಕೇವಲ ಬಾಯಿ ಮಾತಿನದಲ್ಲ. ನೋಡಿ, ಶುಭ ಸಂದೇಶ ಬಾಯಿ ಮಾತಿನದಲ್ಲ. ಇವತ್ತು ನಾವು ಏನು ಬಾಯಿ ಚಪಲಕ್ಕೆ ಮಾತಾಡ್ತಾ ಇಲ್ಲ. ಕೆಲವರು ಶುಭ ಸಂದೇಶ ಅಂದರೆ ಕಟ್ಟುಕತೆ ಹೇಳ್ತಾ ಕೂತ್ಕೊಳ್ಳೋದು ಅಲ್ಲ. ನಮ್ಮ ಶುಭ ಸಂದೇಶ ಯಾವುದು? ಅದು ಶಕ್ತಿಪೂರ್ಣವಾಗಿ ಪವಿತ್ರಾತ್ಮರ ಸಮೇತವಾಗಿ ಪೂರ್ಣ ಪ್ರಮಾಣದಿಂದ ಬಂದಿದ್ದು. ಅಂದರೆ ಈ ಶುಭ ಸಂದೇಶದಲ್ಲಿ ರಕ್ಷಣಾ ಯೋಜನೆಯನ್ನು ನಾವು ಜನರಿಗೆ ತಿಳಿಸಬೇಕು, ಯೇಸುವಿನ ಕುರಿತು ತಿಳಿಸಬೇಕು ಮತ್ತು ದೇವರ ಕುರಿತು ನಾವು ತಿಳಿಸಬೇಕು. ಅದು ಪವಿತ್ರಾತ್ಮರ ಸಮೇತ ಪೂರ್ಣ ಪ್ರಮಾಣದಿಂದ ಬಂದಿದ್ದು. ಜನರು ಆ ದೈವಾನುಭವವನ್ನು ಪಡೆಯಬೇಕು, ಪರಿವರ್ತನೆ ಹೊಂದಬೇಕು, ಪ್ರಾರ್ಥನೆ, ವಿಶ್ವಾಸ, ಪ್ರೀತಿ ಮತ್ತು ಕ್ಷಮೆಯಲ್ಲಿ ಅವರು ಜೀವಿಸಬೇಕು, ದೇವರಿಗೆ ಅವರು ಸಾಕ್ಷಿಯಾಗಬೇಕು. ಆದ್ದರಿಂದ ನಮ್ಮ ವರ್ತನೆಯೇ ಸುವಾರ್ತೆಯಾಗಬೇಕು. ಅದಕ್ಕಾಗಿ ಸಂತ ಪೌಲರು ಹೇಳ್ತಾರೆ, ನಾವು ನಿಮ್ಮೊಡನೆ ಇರುವಾಗ ಹೇಗೆ ವರ್ತಿಸಿದೆವು. ನೋಡಿ, ಕೇವಲ ಬೋಧಿಸುವುದು ಮಾತ್ರವಲ್ಲ, ವರ್ತನೆಯೂ ಬಹಳ ಇಂಪಾರ್ಟೆಂಟ್. ಅದಕ್ಕಾಗಿ ಯೇಸು ಸ್ವಾಮಿ ಹೇಳ್ತಾರೆ, ಫರಿಸಾಯರು, ಸದ್ದುಕಾಯರು, ಧರ್ಮಶಾಸ್ತ್ರಿಗಳು ಹೇಳಿದ ಹಾಗೆ ಕೇಳಿ, ಮಾಡಿದ ಹಾಗೆ ಮಾಡಬೇಡಿ. ಕಾರಣ ಏಕೆಂದರೆ ಅವರು ಬೋಧಿಸ್ತಾರೆ, ಪಾಲಿಸುವುದಿಲ್ಲ. ಬೋಧಿಸುವುದು ಮಾತ್ರ ಮುಖ್ಯವಲ್ಲ, ಪಾಲಿಸುವುದು ಕೂಡ ಅದು ಪ್ರತಿಯೊಬ್ಬ ಬೋಧಕನಿಗೂ ಅದು
ಪ್ರಮುಖವಾದುದು. ಆದ್ದರಿಂದ ನಾವು ಸಂತ ಪೌಲರ ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಮತ್ತು ಈ ಸುವಾರ್ತೆ ದೇವರ ಶಕ್ತಿ ಎಂಬುದನ್ನು ಮನಗಾಣಿ ಪವಿತ್ರಾತ್ಮರು ನಮ್ಮ ಮೂಲಕ ಅದನ್ನು ಶ್ರುತಪಡಿಸುತ್ತಾರೆ ಜನರಿಗೆ ಎಂಬುದನ್ನು ನಾವು ಅದರ ಅನುಭವವನ್ನು ಪಡೆದು ಅದನ್ನು ಹಂಚಿಕೊಳ್ಳುವತ್ತ ಗಮನ ಹರಿಸಲು ನಾವು ಪ್ರಯತ್ನಿಸೋಣ. ಇಂದಿನ ಶುಭ ಸಂದೇಶದಲ್ಲಿ ಯೇಸುವನ್ನು ಸಿಕ್ಕಿಸಿ ಹಾಕಿಕೊಳ್ಳಲು ನೋಡ್ತಾರೆ. ಯಾರು ನೋಡಿ, ಫರಿಸಾಯರು ಒಟ್ಟುಗೂಡಿ ಹೆರೋದನ ಪಕ್ಷದವರ ಜೊತೆಗೆ ಸೇರಿ. ನೋಡಿ, ಇವತ್ತು ಏನು ಗೊತ್ತಾ, ಸುಳ್ಳಿನ ಆತ್ಮ, ಮತಾಂಧತೆಯ ಆತ್ಮ, ಅಥವಾ ವಿಭಜಿಸುವ ಆತ್ಮ, ಅಥವಾ ನೋವು ಹರ್ಟ್ ಮಾಡುವ ಆತ್ಮ ಜಾಸ್ತಿ ಕೆಲಸ ಮಾಡೋದನ್ನು ನಾವು ನೋಡ್ತೀವಿ. ಅಂದು ಅಷ್ಟೇ, ಯಾರು ಒಳ್ಳೇದು ಮಾಡ್ತಾರೆ ಅದನ್ನು ನೋಡ್ಲಿಕ್ಕೆ ಕೆಲವರಿಗೆ ಆಗುವುದಿಲ್ಲ. ಅದಕ್ಕಾಗಿ ಯೇಸು ಸ್ವಾಮಿ ಒಳ್ಳೇದನ್ನು ಮಾಡ್ತಿದ್ರು. ಫರಿಸಾಯರು ಏನು ಮಾಡಿದ್ರು, ಅವರನ್ನು ಸಿಲುಕಿ ಹಾಕಿಸುವ ಉದ್ದೇಶದಿಂದ ಯೇಸು ಹತ್ರ ಬರ್ತಾರೆ. ಯೇಸುವಿನ ಹತ್ರ ಬಂದವರು ಕೇಳಿದ ಪ್ರಶ್ನೆ ಏನಂದ್ರೆ, ನೋಡಿ, ಅವರು ಹೇಳಿದ ರೀತಿ, ಬೋಧಕರೇ ತಾವು ಸತ್ಯವಂತರು, ಸತ್ಯಕ್ಕನುಸಾರ ದೈವ ಮಾರ್ಗವನ್ನು ಬೋಧಿಸುವವರು, ಮುಖದಾಕ್ಷಿಣ್ಯಕ್ಕೆ ಎಡೆ ಕೊಡದವರು, ಎಂದೇ ಸ್ಥಾನಮಾನಗಳಿಗೆ ಮಣಿಯದವರು. ಇದೆಲ್ಲ ನಮಗೆ ಚೆನ್ನಾಗಿ ಗೊತ್ತಿದೆ. ಅಂದ್ರೆ ಯೇಸುವನ್ನು ಮೇಲೆ ಎತ್ತಿಟ್ಟು ಕೆಳಗಡೆ ಹಾಕುವಂತ ಇವರ ದುರ್ಬುದ್ಧಿ, ಕುಯುಕ್ತಿ, ಕುತಂತ್ರ ಬುದ್ಧಿ. ಅದಕ್ಕಾಗಿ ಅವ್ರು ಏನು ಕುತಂತ್ರ ಮಾಡ್ತಾರಂದ್ರೆ, ಅವ್ರು ಹೇಳ್ತಾರೆ, ರೋಮ್ ಚಕ್ರಾಧಿಪತಿಗೆ ತೆರಿಗೆ ಕೊಡುವುದು ಧರ್ಮಸಮ್ಮತವೋ ಅಲ್ಲವೋ, ನಿಮ್ಮ ಅಭಿಪ್ರಾಯವನ್ನು ತಿಳಿಸುವಿರಾ? ಕ್ಯಾನ್ ಯು ಗಿವ್ ಯುವರ್ ಒಪಿನಿಯನ್? ಆವಾಗ ಯೇಸು ಸ್ವಾಮಿ ಅವರ ಕುತಂತ್ರವನ್ನು ಅರಿತುಕೊಳ್ತಾರೆ. ಯೇಸು ಸ್ವಾಮಿ ನೋಡಿ ನೇರವಾಗಿ ಹೇಳ್ತಾರೆ, ಕಪಟಿಗಳೇ, ನನ್ನನ್ನೇಕೆ ಪರೀಕ್ಷಿಸುತ್ತೀರಿ? ನಿನ್ನ ಸರ್ವೇಶ್ವರನಾದ ದೇವರನ್ನು ಪರೀಕ್ಷಿಸಬೇಡ. ಸೈತಾನನಿಗೆ ಯೇಸು ಹೇಳಿದ ಮಾತು. ಯೇಸು ಉಪವಾಸ ಪ್ರಾರ್ಥನೆ ಮಾಡಿ ಶೋಧಿಸಲು ಬಂದಾಗ ದೇವರನ್ನು ಪರೀಕ್ಷಿಸಬಾರ್ದು, ನಮ್ಮಲ್ಲಿ ನಿರೀಕ್ಷೆ ಇರಬೇಕು. ಆದರೆ ಇವರು ಕಪಟತನದಿಂದ, ನೋಡಿ, ದೇವರು ಕಪಟಿಗಳನ್ನು ಖಂಡಿಸುತ್ತಾರೆ. ಅದಕ್ಕಾಗಿ ಬೈಬಲಲ್ಲಿ ನೀವು ನೋಡಿದ್ರೆ 23ನೇ ಅಧ್ಯಾಯ ಮತ್ತಾಯದಲ್ಲಿ ಅನೇಕ ಧರ್ಮಶಾಸ್ತ್ರಿಗಳು ಫರಿಸಾಯರನ್ನು ಎಲ್ಲರನ್ನು ಖಂಡಿಸ್ತಾರೆ. ಕಾರಣ, ಅವರು ಹೇಳ್ತಿದ್ರು ಒಂದು, ಮಾಡ್ತಿದ್ರು ಇನ್ನೊಂದು. ಅವರ ಮನಸ್ಸು ಸರಿ ಇರಲಿಲ್ಲ. ಮನಸ್ಸು ಸರಿ ಇದ್ರೆ ಮನುಷ್ಯ ಸರಿ ಇರ್ತಾನೆ. ಅದಕ್ಕಾಗಿ ಒಂದು ನಾಣ್ಯವನ್ನು ಅವರಿಗೆ ಕೊಟ್ಟರು. ಯೇಸು ಕೇಳಿದ್ರು, ಒಂದು ನಾಣ್ಯವನ್ನು ನನಗೆ ಕೊಡಿ. ಯೇಸು ನಾಣ್ಯದಲ್ಲಿ ಕೇಳ್ತಾರೆ ಅವರಿಗೆ, ಇದು ಯಾರ ಲಿಪಿ, ಯಾರ ಮುದ್ರೆ? ನೋಡಿ, ಎಷ್ಟು ಸುಲಭವಾಗಿ ಯೇಸು ಸಾಲ್ವ್ ಮಾಡ್ತಾರೆ ನೋಡಿ. ರೋಮ್ ಚಕ್ರವರ್ತಿಯವು, ಹೌದು, ರೋಮ್ ಚಕ್ರವರ್ತಿದ್ದು ರೋಮ್ ಚಕ್ರವರ್ತಿಗೆ ಕೊಡಿ, ದೇವರಿಗೆ ಸಲ್ಲತಕ್ಕದ್ದನ್ನು ದೇವರಿಗೆ ಕೊಡಿ. ನೋಡಿ, ನಾವು ಈ ಲೋಕದಲ್ಲಿರುವಾಗ ಟ್ಯಾಕ್ಸ್ ಕಟ್ತೀವಿ, ಗೌರ್ಮೆಂಟ್ಗೆ ಟ್ಯಾಕ್ಸ್ ಕಟ್ಟಬೇಕು. ಪ್ರತಿಯೊಂದು ವಸ್ತುಗಳ ಮೇಲೆ ಟ್ಯಾಕ್ಸ್ ಇದೆ. ಏಕೆಂದರೆ ಈ ಲೋಕದ ವ್ಯವಹಾರದಲ್ಲಿರುವಾಗ ಲೋಕದ ನಿಯಮಗಳು ಏನಿವೆ ಅದನ್ನು ಪಾಲಿಸಿ, ಆದರೆ ಅದಕ್ಕಿಂತ ಶ್ರೇಷ್ಠವಾದ ನಿಯಮ ದೇವರಿಗೆ ವಿಧೇಯರಾಗಿ. ದೇವರಿಗೆ ಸಲ್ಲತಕ್ಕದ್ದು ಯಾವುದು? ನೀವು ಟ್ಯಾಕ್ಸ್ ಕೊಡಿ, ಕರೆಕ್ಟ್, 10ರಲ್ಲಿ 1 ಭಾಗ ದೇವರಿಗೆ ಸಲ್ಲತಕ್ಕದ್ದು ಇರಬಹುದು. ಅದು ಹಣ ಇರಬಹುದು, ನಿನ್ನ ಸೇವೆ ಇರಬಹುದು, ನಿನ್ನ ಜೀವನದಲ್ಲಿ ನೀನು ಮಾಡುವ ಒಳ್ಳೆ ಕಾರ್ಯಗಳು, ಇದೆಲ್ಲವೂ ದೇವರಿಗೆ ಸೇರಿದ್ದು. ಅದರಿಂದ ನಾವು ನಮ್ಮ ಜೀವನ ದೇವರಿಗೆ ಸಲ್ಲತಕ್ಕ ಜೀವನ ಆಗಬೇಕೇ ವಿನಃ ಲೌಕಿಕ ವ್ಯಕ್ತಿಗಳಿಗೆ ಸಲ್ಲತಕ್ಕ ಜೀವನ ಅಲ್ಲ. ಲೌಕಿಕತೆಯಲ್ಲಿ ಜೀವಿಸುವ ಜೀವನ ಮಾತ್ರವಲ್ಲ. ಈ ಲೋಕ ಬೇಕು, ಕುಟುಂಬ ಬೇಕು, ಎಲ್ಲ ಬೇಕು. ಆದರೆ ನಾವು ಈ ಲೋಕದಲ್ಲಿ ಮುಳುಗಿ ಹೋಗಬಾರ್ದು. ಬದಲಾಗಿ ಪ್ರಭು ಯೇಸುವಿನ ಅನುಯಾಯಿಗಳಾಗಿ ದೇವರ ವಾಕ್ಯವನ್ನು ಆಲಿಸಿ, ದೇವರ ವಾಕ್ಯದ ಮಾರ್ಗದರ್ಶನದಂತೆ ನ್ಯಾಯ, ನೀತಿ, ಶಾಂತಿ, ಸಮಾಧಾನ, ಪ್ರೀತಿ, ಕ್ಷಮೆ, ತಾಳ್ಮೆ, ಸಹೋದರತ್ವ, ಭ್ರಾತೃತ್ವ, ಇದರಿಂದ ನಮ್ಮ ಸಮಾಜವನ್ನು ನಾವು ಕಟ್ಟಬೇಕು ಮತ್ತು ನಾವು ಇತರರಿಗೆ ಸಾಕ್ಷಿಗಳಾಗಬೇಕು. ಅಂದರೆ ಒಂದೇ ಮನಸ್ಸು, ಒಂದೇ ಹೃದಯ. ಅಂದರೆ ಪ್ರೀತಿ ಇದ್ದಲ್ಲಿ ಎಲ್ಲ ಭೀತಿ ಒಡೆದೋಡುವುದಾಗಿಸುತ್ತೆ ಅಂತೇಳಿ ಸಂತ ಪೌಲರು ಹೇಳ್ತಾರೆ. ಅದರಿಂದ ಆತ್ಮೀಯ ಸಹೋದರ ಸಹೋದರಿಯರೇ, ನಾವು ದೇವರಿಗೆ ಸವಾಲೆಸೆಯುವುದು ಬೇಡ. ನಮಗೆ ಸಿಕ್ಕ ಸವಾಲುಗಳನ್ನು ಜವಾಬ್ದಾರಿಯಿಂದ ರೂಪಿಸಿ ಅದನ್ನು ಪಾಲಿಸಿ ನಾವು ದೇವರಿಗೆ ಸಾಕ್ಷಿಗಳಾಗೋಣ. ಪ್ರಭು ಯೇಸುವಿನ ಆ ಸ್ವರ್ಗ ಸಾಮ್ರಾಜ್ಯದ ಪ್ರಜೆಗಳಾಗಲು ನಮಗೆ ಏನು ಅರ್ಹತೆ, ಏನು ಯೋಗ್ಯತೆ ಇವತ್ತು ಬೇಕು ಎಂಬುದಾಗಿ ಇಂದಿನ ಸುವಾರ್ತೆಯಲ್ಲಿ ಆಲಿಸಿದ್ದನ್ನು ಪಾಲಿಸೋಣ ಮತ್ತು ನಾವು ಯೋಗ್ಯವಾದ ಬಾಳನ್ನು ಬಾಳಿ ಸ್ವಾಮಿ ಯೇಸುವಿಗೆ ಸಾಕ್ಷಿಗಳಾಗೋಣ, ಒಳ್ಳೆಯ ದೇಶಕ್ಕೆ ಪ್ರಜೆಗಳಾಗೋಣ ಮತ್ತು ವಿಶ್ವಕ್ಕಾಗಿ ಪ್ರಾರ್ಥಿಸೋಣ. ಸ್ತುತಿಗಳ ಮಧ್ಯೆ ವಾಸಿಸುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಅನಂತ ಕೋಟಿ ಸ್ತುತಿ ಸ್ತೋತ್ರ ವಂದನೆಗಳನ್ನು ಸಲ್ಲಿಸುತ್ತೇನೆ. ಈ ದಿನ ಪ್ರಭುವಿಗೆ ಪ್ರತಿಯೊಬ್ಬರನ್ನು ಹರಸಿರಿ, ಆಶೀರ್ವದಿಸಿರಿ, ಅಭಿಷೇಕಿಸಿರಿ, ಎಲ್ಲ ಕೇಡುಗಳಿಂದ ರಕ್ಷಿಸಿರಿ. ಮನುಷ್ಯನ ಮನಸ್ಸುಗಳನ್ನು ಪ್ರೀತಿಗೆ ತೆರೆಯುವಂತೆ, ಶಾಂತಿ ಸಮಾಧಾನಕ್ಕೆ ತೆರೆಯುವಂತೆ ಅಭಿಷೇಕಿಸಿರಿ.
ಎಲ್ಲ ಕೇಡುಗಳು ಯೇಸು ನಾಮದಲ್ಲಿ ಬಿಟ್ಟು ಬೂದಿಯಾಗಲಿ. ಎಲ್ಲ ರೋಗ ರುಜಿನಗಳು ದೂರವಾಗಲಿ. ಯೇಸು ನಾಮದಲ್ಲಿ ಜಯ, ಬಿಡುಗಡೆ, ಸೌಖ್ಯ, ಸ್ವಸ್ಥತೆ ಜನರಿಗೆ ಲಭ್ಯವಾಗಲಿ. ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ಜೀವವುಳ್ಳ ತಂದೆಯೇ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪರಿಶುದ್ಧಾತ್ಮರು ನಿಮ್ಮನ್ನು ಆಶೀರ್ವದಿಸಿ ನಿಮ್ಮನ್ನು ಸದಾ ಕಾಪಾಡಲಿ. ಫಾದರ್ ಫ್ರಾಂಕ್ಲಿನ್ ಡಿಸೋಜಾ, ಶಿವಮೊಗ್ಗ ಧರ್ಮಕ್ಷೇತ್ರ. ನನಗಾಗಿಯೂ ನನ್ನ ಸ್ವಾರ್ಥ ಸೇವೆಗಾಗಿಯೂ ಪ್ರಾರ್ಥಿಸಿರಿ. ಆಮೇನ್. ಸಾಧ್ಯವಾದಷ್ಟು ಜನರಿಗೆ ಈ ಸ್ವಾರ್ಥೆಯನ್ನು ನೀವು ವಾಟ್ಸಪ್, ಫೇಸ್ಬುಕ್ ಅಲ್ಲಿ ಮುಂದೆ ಮಾಡಿ ಅವರು ಕೂಡ ದೇವರ ಕೃಪೆಯನ್ನು ಪಡೆದು ಆಶೀರ್ವಾದ ಹೊಂದಲಿ ಎಂಬುದೇ ನನ್ನ ಬಯಕೆ. ಆಮೇನ್.